ಮಾಜಿ ಸಚಿವ ಯುಟಿ ಖಾದರ್ ಅವರು ಸರ್ಕಾರದ ಬಗ್ಗೆ ಟೀಕೆ ಮಾಡುವಾಗ ಅವರ ಸರ್ಕಾರ ಮಾಡಿರುವಂತಹ ಕೆಲಸಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಮಾತನಾಡಬೇಕು ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರು ಟಾಂಗ್ ನೀಡಿದ್ದಾರೆ. ರಾಜ್ಯದಲ್ಲಿ ಕ್ವಾರಂಟೈನ್ ಅವಧಿ ಕಡಿತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರವನ್ನ ಟೀಕಿಸಿರುವ ಖಾದರ್ ಅವರ ಹೇಳಿಕೆಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತಹ ಕೋಟ ಶ್ರೀನಿವಾಸ ಪೂಜಾರಿ ಅವರು ಖಾದರ್ ಅವರು ಎಲ್ಲವನ್ನೂ ಹೇಳ್ತಾರೆ. ಖಾದರ್ ಅವರು ಹೊರ ರಾಜ್ಯಗಳಲ್ಲಿ ಇರುವವರನ್ನ ರಾಜ್ಯಕ್ಕೆ ಬಿಡಿ ಅಂತಾನು ಹೇಳ್ತಾರೆ. ಅವರು ಮನೆಗೆ ಬಂದ ನಂತರ ಪಾಸಿಟಿವ್ ಬಂದರೆ ಸರ್ಕಾರವೇ ಕಾರಣ ಅಂತಾನು ಹೇಳ್ತಾರೆ. ಲಾಕ್ಡೌನ್ ಅನ್ನು ಕಡ್ಡಾಯ ಪಾಲಿಸಬೇಕು ಅಂತಾನು ಹೇಳ್ತಾರೆ. ಇನ್ನು ಇವರು ಯಾರನ್ನೋ ಕರ್ಕೊಂಡು ಬಂದು ಮಾನವೀಯತೆಯ ಸಹಕಾರ ಮಾಡಿದ್ದೇನೆ ಅಂತ ಫೋಟೋ ತೆಗೆಸಿಕೊಳ್ತಾರೆ. ಹೀಗಾಗಿ ಸರ್ಕಾರವನ್ನ ಟೀಕೆ ಮಾಡುವಾಗ ಸ್ವಲ್ಪ ಅವರ ಸರ್ಕಾರ ಮಾಡಿರುವಂತಹ ಕೆಲಸಗಳನ್ನ ಗಮನದಲ್ಲಿಟ್ಟುಕೊಂಡು ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ ಎನ್ನುವ ಮಾತುಗಳನ್ನ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಖಾದರ್ ಅವರು ಎರಡನ್ನೂ ಹೇಳ್ತಾರೆ. ಅವ್ರನ್ನ ಬಿಡಿ ಅಂತ ಹೇಳ್ತಾರೆ ಮತ್ತು ಮನೆಗೆ ಬಿಟ್ಟ ನಂತರ ಪಾಸಿಟಿವ್ ಬಂದಕ್ಕೆ ಸರ್ಕಾರವೇ ಕಾರಣ ಅಂತ ಹೇಳ್ತಾರೆ. ಮತ್ತು ಲಾಕ್ಡೌನನ್ನು ಕಡ್ಡಾಯವಾಗಿ ಪಾಲಿಸಬೇಕು ಅಂತ ಹೇಳ್ತಾರೆ. ಇವ್ರು ಯಾರನ್ನ ಕರ್ಕೊಂಡು ಬಂದು ಅವ್ರ ಮನೆಯಲ್ಲಿ ನಿಂತು ನಾನು ಮಾನವೀಯತೆಯಲ್ಲಿ ಸಹಕಾರ ಮಾಡಿದೆ ಅಂತೇಳಿ ಫೋಟೋ ತೆಗೆಸ್ಕೊಳ್ತಾರೆ. ಹಾಗಾಗಿ ಖಾದರ್ ಅವರು ಸರ್ಕಾರ ನಡೆದವರು ಸರ್ಕಾರವನ್ನು ಟೀಕೆ ಮಾಡುವಾಗ ಸ್ವಲ್ಪ ಅವರು ಸರ್ಕಾರ ಮಾಡಿರುವಂಥ ಕೆಲಸಗಳನ್ನ ಗಮನ ಇಟ್ಕೊಂಡು ಮಾಡಬೇಕು ಅಂತ ವಿನಂತಿ ಮಾಡ್ತಾರೆ. ಯಾಕಂದರೆ ಅವರು ಸರ್ಕಾರ ನಡೆಸಿ ಮಂತ್ರಿ ಆದವರು, ಅವ್ರಿಗೆ ನಮ್ಮ ವಿನಂತಿ.